ಕರಾವಳಿಯಲ್ಲಿ ಕೊರೋನಾ ಸೋಂಕು ಮತ್ತೆ ಆತಂಕ ಮೂಡಿಸುವಂತಾಗಿದೆ. ಒಂದೆಡೆ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ರೆ ಮತ್ತೊಂದೆಡೆ ಸೋಂಕಿನಿಂದ ಸಾವನ್ನಪ್ಪುತ್ತಿರುವ ಮಂದಿಯ ಸಂಖ್ಯೆಯೂ ಹೆಚ್ಚುತ್ತಿದೆ. ಮಂಗಳೂರಿನಲ್ಲಿ ಒಂದೇ ದಿನದಲ್ಲಿ ಕೊರೋನಾ 3ರನ್ನ ಬಲಿ ಪಡೆದಿದ್ದು ಸೋಂಕಿನ ಬಗ್ಗೆ ಜನರಲ್ಲಿ ಭೀತಿ ಮೂಡಿಸಿದೆ. ಕರಾವಳಿಯಲ್ಲಿ ಹೆಚ್ಚುತ್ತಿದೆ ಕೊರೋನಾ ಸೋಂಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ದಿನ 3 ಮಂದಿ ಬಲಿ. ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದೆ ಕೊರೋನಾ ಪಾಸಿಟಿವ್. ಹೌದು, ಕರಾವಳಿಯಲ್ಲಿ ಉಡುಪಿಯ ಬಳಿಕ ಈಗ ದಕ್ಷಿಣ ಕನ್ನಡದಲ್ಲಿ ಸೋಂಕಿತರ ಸಂಖ್ಯೆ ಒಂದೇ ಸಮನೆ ಹೆಚ್ಚಾಗತೊಡಗಿದೆ. ಅದರಲ್ಲೂ ಜ್ವರ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಂದವರಲ್ಲೇ ಕೊರೋನಾ ಪತ್ತೆಯಾಗುತ್ತಿದ್ದು ಸೋಂಕು ಸಮುದಾಯಕ್ಕೆ ಹರಡಿದ್ಯಾ ಎನ್ನುವ ಶಂಕೆ ಮೂಡಿದೆ. ಇಂದು ಒಂದೇ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 97 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ವಿದೇಶಗಳಿಂದ ಬಂದಿರುವ 30 ಮಂದಿಯಾದರೆ ಉಳಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿಯವರಾಗಿದ್ದು ಸೋಂಕು ಯರ್ರಾಬಿರಿಯಾಗಿ ಹರಡುತ್ತಿರುವ ಸೂಚನೆ ಲಭಿಸಿದೆ. ನಿನ್ನೆ ಒಂದೇ ದಿನ 49 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದ್ರೆ ಇಂದಿನ ಪಾಸಿಟಿವ್ 100 ದಾಟಿದ್ದು ಆತಂಕ ಮೂಡಿಸಿದೆ. ಇದೇ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ದಿನ ಕೊರೋನಾ ಸೋಂಕಿಗೆ 3 ಬಲಿಯಾಗಿದ್ದಾರೆ. ಬಂಟ್ವಾಳದ 67 ವರ್ಷದ ವೃದ್ಧೆ ಮತ್ತು ಸುರತ್ಕಲ್ ಹೋಬಳಿಯ 31 ವರ್ಷದ ಯುವಕ ಮತ್ತು 60 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿಗೆ ಬಲಿಯಾದವರ ಸಂಖ್ಯೆ 13ಕ್ಕೇರಿದೆ. ಸುರತ್ಕಲ್ ಬಳಿಯ ಜೋಕಟ್ಟೆ ನಿವಾಸಿ ಮಹಿಳೆ ಟಿಬಿ ಕಾಯಿಲೆಯಿಂದ ಬಳಲುತ್ತಿದ್ದು ಕೊರೋನಾವು ತಗುಲಿದ್ದರಿಂದ ಮೃತಪಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ವೇಳೆ ಮಂಗಳೂರಿನ ಬೋಳಾರದಲ್ಲಿ ಕೊರೋನಾ ಸೋಂಕಿತನ ಅಂತ್ಯ ಸಂಸ್ಕಾರ ವಿಚಾರದಲ್ಲಿ ಮತ್ತೆ ವಿರೋಧ ಕೇಳಿಬಂದಿದೆ. ಸುರತ್ಕಲ್ ನಿವಾಸಿ ಯುವಕನ ಶವವನ್ನ ಆರಂಭದಲ್ಲಿ ಬಂದರು ಬಳಿಯ ಮಸೀದಿ ಆವರಣದಲ್ಲಿ ಸಂಸ್ಕಾರ ನಡೆಸಲು ನಿರ್ಧರಿಸಲಾಗಿತ್ತು. ಆದರೆ ಅಲ್ಲಿ ಗುಂಡಿ ತೆಗೆಯುವಲ್ಲಿ ನೀರು ತುಂಬಿದ್ದರಿಂದ ಅಧಿಕಾರಿಗಳು ಬೋಳಾರ ಮಸೀದಿಗೆ ಶವ ತಂದಿದ್ರು. ಈ ವೇಳೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದರಲ್ಲದೆ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ. ಕೊನೆಗೆ ಸ್ಥಳೀಯರ ಮನವೊಲಿಸಿ ಬೋಳಾರದಲ್ಲಿಯೇ ಶವ ದಫನ ಮಾಡಲಾಗಿದೆ. ಒಟ್ಟಿನಲ್ಲಿ ಒಂದೆಡೆ ಕೊರೋನಾ ಸೋಂಕು ಅಧಿಕಾರಿಗಳ ನಿರೀಕ್ಷೆ ತಲೆಕೆಳಗಾಗುವಂತೆ ಹರಡುತ್ತಿದ್ದು ಸೋಂಕಿನ ನಿಯಂತ್ರಣ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.